ಜಿಲ್ಲೆಯಲ್ಲಿ ಮರಳು ಮಾಫಿಯಾವನ್ನು ತಡೆಯುವ ನಿಟ್ಟಿನಲ್ಲಿ ಯೂನಿಟ್ಗೆ 2000ದಂತೆ ಎಲ್ಲರಿಗೂ ಕೂಡ ಮರಳು ಸಿಗಬೇಕು ಎಂಬ ದೃಷ್ಟಿಯಿಂದ ಸೂಕ್ತ ಕ್ರಮವನ್ನು ಕೈಗೊಂಡಿದ್ದೇವೆ ಅಂತ ಬಿಜೆಪಿ ವಕ್ತಾರ ರಾಧಾಕೃಷ್ಣ ಹೇಳಿದ್ದಾರೆ. ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಬಗ್ಗೆ ಮಾಜಿ ಸಚಿವ ರಮಾನಾಥ್ ರೈ ಅವರು ಆಕ್ಷೇಪವನ್ನು ಎತ್ತಿದ್ದಾರೆ. ಮಾಫಿಯಾದವರು ಈ ಕ್ರಮವನ್ನ ಮಾಡದ ಹಾಗೆ ಪಿತೂರಿಯನ್ನ ಕೂಡ ಈ ಹಿಂದೆ ನಡೆಸಿಕೊಂಡು ಬಂದಿದ್ದಾರೆ. ಸದ್ಯದಲ್ಲೇ ಅತ್ಯುತ್ತಮವಾದ ಮರಳು ನೀತಿಯನ್ನ ಜಾರಿಗೆ ತರಲಾಗುತ್ತೆ ಅಂತ ಹೇಳಿದ್ರು. ಆದರೆ ರಮಾನಾಥ್ ರೈ ಅವರೊಟ್ಟಿಗೆ ಮಾಫಿಯಾದವರೇ ಇದ್ದರು. ಹೊಯ್ಗೆ ಮಾಫಿಯಾದವರೇ ಒಂದು 2-3 ಜನ ಇದ್ದರು. ಬಹುಶಃ ಅವರ ಮುಖವನ್ನು ಗಮನಿಸುವಾಗ ಅವರ ಕಾಲದಲ್ಲಿ ಇದ್ದಾಗೆ 15ರಿಂದ 20 ಸಾವಿರ ಇರಲಿ ಅಂತೇಳಿ ಅವರ ಮುಖವನ್ನು ಕಾಣುವಾಗ ಅರ್ಥ ಆಗ್ತದೆ. ಅದಕ್ಕೂ ಅವರ ಪ್ರಯತ್ನ ಇರಬಹುದು. ಆ ಮಾಫಿಯಾಗಳು ಏನಿದ್ದಾರೆ, ಈ ಕ್ರಮ, ಈ ನಿಯಮಗಳು ಜಾರಿಗೆ ಬಾರದೇ ಇರುವ ಹಾಗೆ ಹಿಂದಿನಿಂದ ಒಂದು ಪಿತೂರಿಯನ್ನು ಮಾಡುವಂಥ ಒಂದು ವ್ಯವಸ್ಥೆ ಸಹ ಇದೆ. ಅದರ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಪಕ್ಷ ಹೋರಾಟವನ್ನು ಮಾಡಿ ಸಂಸದರ ನೇತೃತ್ವದಲ್ಲಿ, ಶಾಸಕರ ನೇತೃತ್ವದಲ್ಲಿ ಒಂದು ಉತ್ತಮವಾದಂಥ ಹೊಯ್ಗೆ ನೀತಿಯನ್ನು ಸದ್ಯದಲ್ಲೇ ಜಾರಿಗೆ ತರುವುದರಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮಾಧ್ಯಮ ವಕ್ತಾರ ರಣದೀಪ್ ಕಾಂಚನ್, ಸುಧೀರ್ ಶೆಟ್ಟಿ ಕಣ್ಣೂರು ಉಪಸ್ಥಿತರಿದ್ದರು.